ಅನಂತನ ಚತುರ್ದಶಿಯ ದಿವಸ ಆರಂಭ ಆಗಿತ್ತು. ಆವತ್ತಿನಿಂದ ಪ್ರತಿ ವರ್ಷ ಕಲಾಪರ್ವ ಎನ್ನುವ ಹೆಸರಿನಲ್ಲಿ ನಮ್ಮ ಮಕ್ಕಳ ಚಟುವಟಿಕೆ ಮತ್ತು ಪ್ರತಿಭೆಗಳನ್ನು ಪ್ರದರ್ಶಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. 11ನೆಯ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭ ಈಗಾಗಲೇ ಆರಂಭಗೊಂಡಿದೆ. ಪೂರ್ವರಂಗದ ಕೆಲವು ಪ್ರಕಾರಗಳನ್ನು ನಿಮ್ಮ ಮುಂದೆ ಈಗ ನಾವು ಪ್ರಸ್ತುತಪಡಿಸಿದ್ದೇವೆ. ಇನ್ನು ಮುಂದೆ ಪುನಃ ಅದು ಮುಂದುವರಿಲಿಕ್ಕಿದೆ. ಇದರ ಮಧ್ಯದಲ್ಲಿ ಈ ಸಭಾ ಕಾರ್ಯಕ್ರಮ. ಈಗ ವರ್ತಮಾನ ಕಾಲದಲ್ಲಿ ಯಕ್ಷಗಾನ ಅಂತ ಹೇಳಿದರೆ, ಇವತ್ತು ಒಂದು ಸ್ಕಂದಭಟ್ರಿಗೆ ಕಳಿಸಿದ್ದು, ಒಂದು ವಾಟ್ಸಪ್ನಲ್ಲಿ ಕಳಿಸಿದ್ದು. ಏನು ಹೇಳಿದರೆ, ಇದು ಯಕ್ಷಗಾನ, ಜಿಮ್ಮು, ಬ್ರೇಕ್ ಡ್ಯಾನ್ಸ್, ಜೆಲ್ಲಿ ಇದೆಲ್ಲ ಸೇರಿದ ಒಂದು ನೃತ್ಯ ಅಂತ ಹೇಳಿದರೆ, ಅಲ್ಲಿಯವರೆಗೆ ಯಕ್ಷಗಾನಕ್ಕೆ ಇತರ ಕಲಾ ಪ್ರಕಾರಗಳು ಆಕ್ರಮಣ ಮಾಡಿದೆ. ಒಮ್ಮೆ ಚಂದ ಕಾಣ್ತದೆ ನಮಗೆ ಒಂದು ದಿವಸ, ಯಾಕೆಂದರೆ ವಸ್ತು ಯಾವುದು ಚಂದ, ಅದು ಹೇಗೆ ಇರಲಿ ಅದು ಚಂದ. ಹಾಗಾಗಿ ಯಾವುದೇ ನಮ್ಮ ಸಿನಿಮಾಗಳನ್ನು ನೋಡಿದರೆ ಕೆಲವು ನೃತ್ಯಗಳಿರ್ತವೆ ಆ ಸಿನಿಮಾಗಳಲ್ಲಿ, ಅದರಿಂದಾಗಿ ಬಹಳಷ್ಟು ಸಂಪಾದನೆ ಮಾಡಿದಂತಹ ಸಿನಿಮಾಗಳಿವೆ. ಈಗ ಆ ನೃತ್ಯಗಳನ್ನು ನೋಡಿದರೆ ನಮಗೆ ಇದನ್ನೆಲ್ಲ ನೋಡಬೇಕಲ್ಲ ಅಂತ ಕಾಣ್ತದೆ. ಇಂಥದಕ್ಕೂ ಇಷ್ಟು ಗೌರವ ಸಿಕ್ಕಿದ್ದಲ್ವ ಅಂತ ನಮಗೆ ಕಾಣ್ತದೆ. ಆದರೆ ಆ ಕಾಲದಲ್ಲಿ ಅದರಿಂದ ಚಂದ ಕಾಣ್ತದೆ. ಹಾಗಾಗಿ ಹೊಸತಾದದ್ದು ಯಾವತ್ತೂ ಚಂದವೇ. ಹಾಗೆ ಅಂತೇಳಿ ದೀರ್ಘಕಾಲಿಕವಾದಂತಹ ಚಂದ ಹೊಸತಕ್ಕೆ ಇರುವುದಿಲ್ಲ. ಯಾವುದು ಮೂಲ ಸ್ವರೂಪದಲ್ಲಿ ಉಂಟು, ಯಾವುದು ಶಾಸ್ತ್ರೀಯವಾಗಿ ಉಂಟು, ಅದಕ್ಕೆ ಮಾತ್ರ ನಿತ್ಯ ಹೊಸತನ ಇರ್ತದೆ ಎನ್ನುವಂತಹ ಒಂದು ತತ್ವವನ್ನು ಒಪ್ಪಿದವರು ನಾವು. ಆ ತತ್ವಕ್ಕಾಗಿ ನಾವು ಮೂಲ ಸ್ವರೂಪ ಎಲ್ಲಿ ಉಂಟು ಅಂತ ಹುಡುಕುತ್ತಾ ಮುಂದೆ ಸಾಗಿದ್ದೇವೆ. ಸಿಕ್ಕಿದೆ ಪೂರ್ಣ ಅಂತ ಅರ್ಥ ಅಲ್ಲ, ನಾವು ಮಾಡಿದ್ದೆಲ್ಲವೂ ಮೂಲ ಅಂತ ಅರ್ಥ ಅಲ್ಲ. ಆದರೆ ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅನ್ನೋದು ಮಾತ್ರ ಸತ್ಯ. ಬಲಿಪ ನಾರಾಯಣ ಭಾಗವತರು, ಗೋವಿಂದ ಭಟ್ರು ಇವರನ್ನೆಲ್ಲ ಒಟ್ಟು ಸೇರಿಸಿ ಒಂದು 2 ದಿವಸ ಅವರೇ ವಿಚಾರ ಮಂಥನ ಮಾಡಿ ಆಮೇಲೆ ಮಕ್ಕಳಿಗೆ ಕೆಲವು ಹೊಸ ಪ್ರಕಾರಗಳನ್ನು ಪರಿಚಯಿಸಿಕೊಟ್ಟಿದ್ದಾರೆ. ಯಾಕೆಂದರೆ ಅದು ಬಹಳಷ್ಟು ವರ್ಷಗಳ ಕಾಲ ಅದು ಚಾಲ್ತಿಯಲ್ಲೇ ಇಲ್ಲದಿರತಕ್ಕಂತಹ ಪ್ರಕಾರಗಳಾದ್ದರಿಂದ ರಂಗಾರಂಗಿ, ಕಾಟುಹಾಸ್ಯ, ಆಮೇಲೆ ಕೋಲಾಟ, ಅರೆಪಾವಿನಾಟ ಇದೆಲ್ಲ ತರಲಿಕ್ಕೆ ನಾವು ಸ್ವಲ್ಪ ಕಷ್ಟಪಡಬೇಕಾಯಿತು. ಅದನ್ನು ನಾವು ಪ್ರಸ್ತುತಪಡಿಸಿದ್ದೇವೆ. ಇದೇ ಮೂಲ ಎನ್ನುವಂತಹ ಒಂದು ನಂಬಿಕೆ ನಮಗಿಲ್ಲ. ಯಾಕೆ ಹೇಳಿದರೆ ಬಲಿಪ ನಾರಾಯಣ ಭಾಗವತರು ಮತ್ತು ಗೋವಿಂದ ಭಟ್ರು ಸೇರಿ ಅವರ ಅನುಭವದಿಂದ ಹೇಳಿದ್ರಿಂದ ಹೆಚ್ಚು ಮೂಲ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಮರ್ತೋಗಿರ್ಬೋದು, ಅವರು ನೋಡಿ ಕೆಲವಷ್ಟು ವರ್ಷ ಆಗಿದೆ. ಆದರೆ ಅದಕ್ಕಿಂತ ಹಿಂದೆ ಹೋಗಲಿಕ್ಕೆ ಇನ್ನು ಯಾರು ನಮಗೆ ಸಿಗಲಿಲ್ಲ. ಅದರಿಂದ ನಾವು ಅವರನ್ನು ತಗೊಂಡು ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಒಟ್ಟು ಯಾವುದೇ ರೀತಿಯಾದ ಯಕ್ಷಗಾನದ ಮೂಲ ಆಶಯ ಉಳಿಯಬೇಕೆನ್ನುವ ರೀತಿಯಾಗಿ ಮಕ್ಕಳಿಗೆ ಈ ಎಲ್ಲ ಕುಣಿಕೆಗಳನ್ನು ಕಲಿಸಿ ರಂಗಸ್ಥಳದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತಿನ ಈ 11ನೆಯ ವರ್ಷದ ವಾರ್ಷಿಕ ಕಲಾ ಪರ್ವದ ಈ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ ಯಕ್ಷಗಾನದ ಪ್ರಬುದ್ಧ, ಅರ್ಥಧಾರಿ, ವಿಮರ್ಶಕ ಎಲ್ಲವೂ ಆಗಿರತಕ್ಕಂತಹ ನಮ್ಮವರೇ ಆದಂತಹ ಡಾಕ್ಟರ್ ಪ್ರಭಾಕರ್ ಜೋಶಿಯವರು. ನಮ್ಮ ದುರ್ಗಾ ಮಕ್ಕಳ ಮೇಳ ಮೇಲೆ ಅತ್ಯಂತ ಹೆಚ್ಚು ಪ್ರೀತಿಯನ್ನು ಹೊಂದಿದವರು. ಒಳ್ಳೆಯ ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮಕ್ಕೆ ತನ್ನನ್ನು ಯಾವುದೇ ಅರ್ಥಕ್ಕೆ ಹೇಳದಿದ್ದರೂ ಇನ್ನು 4 ದಿವಸ ಬಿಟ್ಟು ಅವರ ಅರ್ಥ ಇರ್ತದೆ. ತಾಳಮದ್ದಲೆ ಸಪ್ತಾಹವನ್ನು ನಾವು ನೋಡ್ತೇವೆ, ಅವರ ದಿವಸ 2 ದಿವಸ ಅರ್ಥಕ್ಕೆ ಇರ್ತದೆ. ಆದರೂ ಅವರು ಉದ್ಘಾಟನೆ ಸಮಾರಂಭಕ್ಕೆ ಬಂದೇ ಬರ್ತಾರೆ. ಯಾಕೆ ಹೇಳಿದರೆ ನಮಗೊಂದು ತಾತ್ವಿಕವಾಗಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅವರದೊಂದು ಅನಿಸಿಕೆ. ಹಾಗಾಗಿ ಕಬರಿದಲ್ಲಿ ಅಥವಾ ಯಾವುದೇ ಒಂದು ಸಂಪಾದನೆಯ ದೃಷ್ಟಿಯಿಂದಾಗಿ ಅವರು ಯಕ್ಷಗಾನವನ್ನು ಮೆಚ್ಚಿಕೊಂಡವರಲ್ಲ, ಒಗ್ಗಿಕೊಂಡವರಲ್ಲ. ಯಕ್ಷಗಾನದ ಮೇಲೆ ಪ್ರೀತಿಯಿಂದ ಯಕ್ಷಗಾನಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡವರು. ಇವತ್ತಿನ ದಿವಸವೂ ನಮ್ಮ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ಪ್ರತಿ ಶುಕ್ರವಾರ ಕಟೀಲಿಗೆ ಬಂದು ದೇವರಿಗೆ ಕೈ ಮುಗಿದುಕೊಂಡು ತನ್ನ ಕಾಯಕದಲ್ಲಿ ಪಾರಂಪರಿಕವಾದ ಬಂದಂತಹ ಉದ್ಯೋಗದಲ್ಲಿ ತೊಡಗಿಕೊಂಡವರು ಮತ್ಸ್ಯರಾಜ್ ಉಮೇಶ್ ಕರ್ಕೇರವರು. ನಮ್ಮ ಸಹೋದರರ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ಕಟೀಲಿನ ಭಕ್ತರಾಗಿ ನಮ್ಮಲ್ಲಿ ಅತ್ಯಂತ ಪ್ರೀತಿಯಿಂದ ವ್ಯವಹರಿಸುವವರು,
ಅವರು ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ಮತ್ತೊಬ್ಬರು ಪ್ರೀತಿಪಾತ್ರರು ಶ್ರೀಧರ ಶೆಟ್ಟಿ ಮಾಣಿಲ, ಉದ್ಯಮಿ, ಹೋಟೆಲ್ ವ್ಯವಹಾರಗಳನ್ನು ನಡೆಸ್ತಾ ಬಹಳಷ್ಟು ಧಾರ್ಮಿಕವಾದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದ ಅನುಭವವುಳ್ಳವರು. ಆದರೂ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳಿದಾಗೆ ಅತ್ಯಂತ ಒಂದು ಸರಳ ವ್ಯಕ್ತಿತ್ವ. ಪ್ರತಿ ವರ್ಷವೂ ನಮ್ಮ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕಾಗಿ ಬರ್ತಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ದೊಡ್ಡಯ್ಯ ಮೂಲ್ಯ, ಕಟೀಲಿನಲ್ಲಿ ಅವರ ಪರಿಚಯ ಇಲ್ಲದವರಿಲ್ಲ. ಪ್ರತಿ ವರ್ಷವೂ ಇಲ್ಲಿ ಒಂದು ಬಡಗು ಜುಟ್ಟಿನ ಯಕ್ಷಗಾನದ ಸವಿಯನ್ನು ನಮಗೆ ಉಣಿಸ್ತಾರೆ. ಯಾವ ಯಕ್ಷಗಾನದ ಕಾರ್ಯಕ್ರಮಕ್ಕಿದ್ದರೂ ತಮ್ಮ ಒಂದು ದಾನದಿಂದಾಗಿ ಅದರಲ್ಲಿ ಪಾಲ್ಗೊಳ್ತಾರೆ. ಕಾರ್ಯಕ್ರಮಕ್ಕೆ ಬಂದು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಕ್ಷಗಾನವನ್ನು ಆಸ್ವಾದಿಸ್ತಾರೆ. ಇದರಲ್ಲಿ ಕೂತ್ಕೊಂಡ್ರೆ ಮಾತಾಡ್ತಾರೆ, ಅವರು ಉಪದ್ರ ಆಗ್ತದೆ ಅಂತೇಳಿ ಹಿಂಬದಿಯಲ್ಲಿ ಕೂತ್ಕೊಂಡು ಕಲಾಸ್ವಾದನೆಯಲ್ಲಿ ತೊಡಗುವವರು ನಮ್ಮ ಮೇಲಿನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಕೊಡತ್ತೂರು ಸುರೇಶ್ ಶೆಟ್ಟರು ಅವರು ಪುರುಷೋತ್ತಮ ಶೆಟ್ಟರಾಗಿ ಉದ್ಯಮಿಯಾಗಿದ್ದುಕೊಂಡು ಕಟೀಲ್ನ ಅನನ್ಯ ಭಕ್ತರಾಗಿದ್ದುಕೊಂಡು ನಿರಂತರ ಸೇವೆಯನ್ನು ಮಾಡ್ತಾ ನಮ್ಮ ಆಸರಣ ಸಹೋದರರಲ್ಲಿಯೂ ಸಹ ಒಳ್ಳೆಯ ಅಭಿಮಾನವನ್ನಿಟ್ಟುಕೊಂಡ ಒಬ್ಬರ ವ್ಯಕ್ತಿ. ನಮ್ಮ ದುರ್ಗಾ ಮಕ್ಕಳ ಮೇಳದ ಒಂದು ಅಭಿಮಾನಿ. ಅವರಿಗೂ ಇವತ್ತು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ನೀಡ್ತಾ ಇದ್ದಾರೆ. ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ನಮ್ಮವರೇ ಆದಂತಹ ತಿಮ್ಮಪ್ಪ ಕೋಟ್ಯಾಡ್ ಮಕ್ಕಳ ಮೇಳಕ್ಕೆ ಅವರ ಕೊಡುಗೆ ಬಹಳ ಸಹಾಯಗಳನ್ನು ಮಾಡುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಮೇಲಿನ ಅಭಿಮಾನದಿಂದ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ಈ 3 ದಿನದ ಕಾರ್ಯಕ್ರಮದ ಅವಲೋಕನಕಾರರಾಗಿ ಕರಾವಳಿಯ ದೇವಸ್ಥಾನಗಳ ಕುರಿತಾಗಿ ಸಂಶೋಧನೆ ನಡೆಸಿ ಅಲ್ಲದೆ ಪತ್ರಕರ್ತರಾಗಿ ಪ್ರಸ್ತುತ ನಮ್ಮ ಕಟೀಲಿನಲ್ಲಿ ನಡೆಸತಕ್ಕಂಥ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಾಸಿಕ ಸಂಚಿಕೆಯಾದ ಯಕ್ಷಪ್ರಭಾದ ಸಂಪಾದಕರಾಗಿ ಇರತಕ್ಕಂತಹ ಸಂಶೋಧಕ KL ಕೊಂಡಂತೆಯವರು. ಕಟೀಲಿನ ಬಗ್ಗೆ ಅತ್ಯಂತ ಹೆಚ್ಚಿನ ಅಭಿಮಾನ. ಯಾಕಂದರೆ ಕಟೀಲಲ್ಲಿ ನಾನು ಮೊದಲು ಗೆಜ್ಜೆ ಕಟ್ಟಿದ್ದು ಅಂತ ಅವ್ರು ಯಾವಾಗಲೂ ಹೇಳಿಕೊಂಡು, ಹಾಗೆ ಕಟೀಲಿನ ಮೇಲೆ ತುಂಬ ಪ್ರೀತಿಯಿಂದ ವೇಷಗಳನ್ನು ಅರ್ಥಗಳನ್ನು ಹೇಳಿದಂತಹ KL ಕೊಂಡಂತೆಯವರು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕಾಗಿ ಬಂದು ಚಂದ ಕಾಣಿಸಿಕೊಂಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಇನ್ನೋರ್ವ ಕಟೀಲಿನ ಭಕ್ತ, ಸಾಮಾಜಿಕ ಕಾರ್ಯಕರ್ತರು ಉಳ್ಳಾಲದ್ದು ಶ್ರೀ ಗಣೇಶ್ ಅವರು ನಮ್ಮೆಲ್ಲರ ಆತ್ಮೀಯರು. ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಈ ಕಾರ್ಯಕ್ರಮ ಕಟೀಲ್ನೊಂದಿಗೆ ಒಂದು 4 ದಶಕಗಳಿಗೂ ಮಿಕ್ಕಿದ ಸಂಪರ್ಕ ನನ್ನದು. ಕಟೀಲ್ ಮೇಳದ ಆಟ, ಚೌಕಿ, ದೇವಸ್ಥಾನ, ಅಸರಣ್ಣರ ಮನೆ, ಸರಸ್ವತಿ ಸದನ, ಇಲ್ಲೇ ಬದಿಯಲ್ಲಿ ಇದ್ದು ಈಗ ಇಲ್ಲದಿದ್ದ ನಾವು ಎಂದೂ ಮರೆಯಲಾಗದ ಹೆಡ್ ಮಾಸ್ಟರ್ ಕೋಣೆ ಹುಚ್ಚೆಕೆರೆ ಕೃಷ್ಣಭಟ್ರು ಅವರನ್ನು ಅಗತ್ಯವಾಗಿ ನೆನೆತಾನೆ. ಇಲ್ಲಿಯ ಎಲ್ಲ ಫೆಸ್ಟಿವಲ್ಗಳು, ಎಲ್ಲ ಉತ್ಸವಗಳು ಅದರಲ್ಲಿ ಪ್ರಧಾನ ಪಾತ್ರ ವಹಿಸ್ತಾ ಇದ್ದವರು ಅವರು. ಈಗ ಅಸರಣ್ಣರುಗಳು ಮತ್ತು ವಾಸ್ತವ ಶಣೆ ಏನು ಮಾಡ್ತಾರೆ ಆ ಕೆಲಸ ಅವರು ಮೊದಲು ಮಾಡ್ತೀವಿ. ವೈನವೇ ತಂಗಳ ಸಮದಪ್ಪ ಅವರನ್ನು ನೆನಪಿಸ್ತೇನೆ. ಕಟೀಲು ಸುಮಾರು 2 ಶತಮಾನಗಳ ಉನ್ನತವಾದ ಯಕ್ಷಗಾನದ ಒಂದು ಸಂಪ್ರದಾಯ ಪರಂಪರೆ ಇರುವ ಕ್ಷೇತ್ರ. ಇಲ್ಲಿ ಮಕ್ಕಳ ಮೇಳದ ಪ್ರಾದುರ್ಭಾವ ಮತ್ತು ಆಗಬೇಕಾಗಿರುವ ಆದರೆ ಆ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯ ಆಗದಿರುವ ಕೇಂದ್ರ, ಅದಕ್ಕೂ ನಾನು ಬಂದಿದ್ದೆ. ಅದೇನೇನೋ ತಾಂತ್ರಿಕ ಕಾರಣಗಳಿಂದ ಹಿಂದೆ ಬಿದ್ದಿದೆ. ಇಲ್ಲಿ ನಾವು ನೆನಪಿಸಬೇಕಾದ ಮುಖ್ಯವಾದ ವಿಷಯ ಅಂದರೆ ಯಕ್ಷಗಾನದ ಸ್ವರೂಪವೇ ವಿಘಟನೆಗೊಳ್ಳುತ್ತಾ ಇರುವ ಕಾಲ ಇದು. ನಾಟ್ಯ ವೈಭವ, ಗಾನ ವೈಭವ, ಹಾಸ್ಯ ವೈಭವಗಳೇ ಯಕ್ಷಗಾನ ಅಂತಾಗಿದೆ. ಕಟ್ ಪೀಸ್ ಯಕ್ಷಗಾನ ಅಂತ ಹೇಳುವುದು ನಾನು ಅದರ ಬಹಿರಂಗ, ನಾನು ಆ ಸಂಸ್ಥೆಗಳಲ್ಲಿ ಇದ್ದೇನೆ, ಅದ್ರ ಕಟ್ಟು ವಿರೋಧ. ಯಕ್ಷಗಾನ ಅಂದರೆ ಹಾಸ್ಯ ವೈಭವ ಅಲ್ಲ, ಮಾಡಿಸಬೇಡಿ ಪ್ಲೀಸ್.
ದಿಕ್ಕು ತಪ್ಪಿಸಬೇಡಿ. ಒಂದು ಉದಾಹರಣೆ ಕೊಡ್ತೇನೆ. ಊಟ ಅಂತ ಒಂದುಂಟು, ಹೌದಾ? ಅನ್ನ, ಪದಾರ್ಥ, ಕೋಸಂಬರಿ, ಪಲ್ಯ, ಸಾರು, ಸಾಂಬಾರು, ಲಾಡು, ಬೇರೆ ತಿನ್ನುವವರು ಸೇರಿಸಿಕೊಳ್ಳಿ ಅದರಲ್ಲಿ ಬೇರೆ ವಿಷಯಗಳನ್ನು, ನಾವು ತಿನ್ನದಿದ್ದದ್ದು. ಇದು ಸೇರಿ ಊಟ ಅಂತ ಹೆಸರು, ಹೌದಾ? ನಾಟ್ಯ, ಗಾನ, ಇದು ಅದೆಲ್ಲ ಸೇರಿ ಪುರರಂಗ, ಉತ್ತರರಂಗ, ಮಂಗಲ ಪದ ಸೇರಿ ಆಟ ಅಂತ ಹೆಸರು. ಅದರ ಒಂದು ತುಂಡು ತೆಗೆದು ವೈಭವ ಅಂತ ಹೇಳಿದ್ರು ನಾವು. ಇದು ಊಟಕ್ಕೆ ಊಟ ಅಂತೇಳಿ ಕೋಸಂಬರಿ ಮಾತ್ರ ತೆಗೆದು ಭೋಜನ ವೈಭವ ಅಂತ ಹೇಳಿದಾಗ, ಎಲೆ ಮಧ್ಯದಲ್ಲಿ ಉಪ್ಪಿನಕಾಯಿ, ಇದು ಸ್ಪಷ್ಟ ಆಗ್ಲಿಕ್ಕೆ ಹೇಳಿದ್ರು. ಇಲ್ಲಿ ಪಲ್ಯ, ಅನ್ನ ಬದಿಯಲ್ಲಿ. ಇದು ಯಕ್ಷಗಾನದ ಜೀವಂತವಾದ ಇವತ್ತಿನ ಸ್ಥಿತಿ. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಆನ್ ಮಾಡಿ ನೋಡಿ. ಗೋವಿಂದ ಭಟ್ಟನ ಒಂದೇ ಒಂದು ಫೋಟೋ ಇಲ್ಲ, ಶಂಬೆ ಗಿಡದಿಲ್ಲ. ಮೊನ್ನೆ ಮಾಡಿದ ನಾವೇ ಹಾಕ್ಕೊಳ್ಳೋದು. ನನ್ನ ಹತ್ರ ಯಾರಾದರೂ ನನ್ನ ತಾಳದಲ್ಲಿ ಟ್ಯೂಬ್ಲೈಟ್ ಅಲ್ಲ, ಯೂಟ್ಯೂಬ್ ಕೇಳಿದರೆ ನನಗೆ ನಾಚಿಕೆ ಆಗ್ತದೆ. ಈಗ ಯಾವುದು ಕಲೆ ಅಲ್ಲ, ಯಾವುದು ಗಿಲಿಟು, ಯಾವುದು ಚಿನ್ನ, ಯಾವುದು ಬೆಟ್ಟೆ ಅಂತ ಗೊತ್ತಾಗದಿರುವ ಒಂದು ಕಾಲದಲ್ಲಿದ್ದೇವೆ ನಾವು. ಅದೇ ಸಮಯದಲ್ಲಿ 40 ಮೇಳ, 150 ಹವ್ಯಾಸಿ, 5,000 ಕಲಾವಿದರು, 10-15,000 ಕ್ಯಾಶುವಲ್ ಕಲಾವಿದರು, ವರ್ಷಕ್ಕೊಂದು ಸಲವಾದರೂ ಭಾಗವಹಿಸುವ ಒಂದು 10-20,000 ಕಲಾವಿದರು, ಸುಮಾರು 100-200 ಕೋಟಿ ಟರ್ನ್ ಓವರ್ ಯಕ್ಷಗಾನದಲ್ಲಿ. ಈಗ ಹಣಕ್ಕೆ ಎದುರುವುದಿಲ್ಲ ಯಕ್ಷಗಾನ. ನಾನು 95ನೇ ಇಸುವರೆಗೆ ಸಂಘಟಕನಾಗಿದ್ದವ. ಇಷ್ಟು ದೊಡ್ಡ ಹಣ ಒಟ್ಟು ಮಾಡಿ ಸಂಘಟನೆ ಮಾಡೋ ತಾಕತ್ತೇ ಆಗಿರಲಿಲ್ಲ. ಒಂದು ಯಕ್ಷಗಾನಕ್ಕೆ ಕೇಳಲಿಕ್ಕೆ ಹೋಗಬೇಕಿತ್ತು. ಹಣ ಹೆಚ್ಚು ಬರ್ತಾ ಇರುವ ಬೇಡಿಕೆಯನ್ನು ನೀಡಿಕೆಯನ್ನು ಸರಿಯಾಗಿ ಸದುಪಯೋಗ ಮಾಡಿ ಚಾನಲೈಸ್ ಮಾಡೋದು ನಮ್ಮ ಜವಾಬ್ದಾರಿ. ಕಲಾವಿದರಿಗೆಲ್ಲ ಬಾಟಲ್ಡ್ ವಾಟರ್, ಬಿಸ್ಲರಿ ತಂದು ಇಡ್ತಾರೆ. ಸಣ್ಣ ವಿಷಯ ಕ್ಯಾರೇ ಇಲ್ಲ. ಈಗ ಮೊದಲು ಅದು ಒಬ್ಬ ಕಲಾವಿದನ ರೆಮ್ಯುನರೇಷನ್ ಅಂತ ಜಾಗ್ರತೆ ಮಾಡ್ತಿದ್ರು. ಕುಡಿಯುವುದು ತಣ್ಣೀರೇ, ಬಿಸ್ಲರಿ ವಾಟರ್ ಇಲ್ಲ. ಲಕ್ಸುರಿಗೆ ಬಂದಿದ್ದೇವೆ ನಾವು. ಈ ಕಾಲದಲ್ಲಿ ಯೋಚಿಸಬೇಕಾದ 2 ವಿಷಯ. ಯಕ್ಷಗಾನದ ಸ್ವರೂಪವನ್ನು ಸಂರಕ್ಷಿಸಿ ಮುಂದಿನ ಜನರಿಗೆ ದಾಟಿಸಲಿಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಇದರ ಮೊದಲ ಜವಾಬ್ದಾರಿ ಮೇಳಗಳನ್ನು ನಡೆಸುವ ಕ್ಷೇತ್ರಗಳದ್ದು ಮತ್ತು ಅದನ್ನು ನಡೆಸುವ ಮೇಳದ ಯಜಮಾನನೋ, ಗುತ್ತಿಗೆದಾರನೋ, ಮ್ಯಾನೇಜರೋ, ಕಾಂಟ್ರಾಕ್ಟರೋ, ಏನು ಬೇಕಾದರೆ ಹೇಳಿ. 3ನೇ ಜವಾಬ್ದಾರಿ ಕಲಾವಿದನದ್ದು. ಅಷ್ಟೇ ಜವಾಬ್ದಾರಿ ಕಲಾ ಪ್ರೇಕ್ಷಕರು ಮತ್ತು ಕಲಾ ಪೋಷಕರಾದ ನಮ್ಮದು. ಈ ದೃಷ್ಟಿಯಿಂದ ನಮ್ಮ ಕ್ಷೇತ್ರ ದೊಡ್ಡದು, ಇಲ್ಲಿ ಕಲೆ ನಡೆಯುತ್ತದೆ ಅಂತ ಮಾತ್ರ ಹೇಳದೆ, ಇಲ್ಲಿ ಒಂದು ಸಂಪ್ರದಾಯದ ಜೀವಂತಿಕೆಯನ್ನು ಜನರಿಗೆ ದಾಟಿಸುವ ಕೆಲಸ ಮಾಡ್ತಾ ಇರುವ ದುರ್ಗಾ ಮಕ್ಕಳ ಮೇಳ ಕೇಂದ್ರ, ಅಂದರೆ ಮೇಳಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನು ನಡೆಸ್ತಾ ಇರುವ ಎಲ್ಲ ಬಳಗಕ್ಕೆ ನನ್ನದು ನಿಂತುಕೊಂಡೇ ಸಾಷ್ಟಾಂಗ ನಮಸ್ಕಾರ. ಮನಸ್ಸಾಷ್ಟಾಂಗ ಅಂತ ಉಂಟಲ್ಲ, ಹಾಗೆ ಮನಸ್ಸಾಷ್ಟಾಂಗ ನಮಸ್ಕಾರ ಅಂತ. 2ನೇ ವಿಷಯ ನಾನು ಪ್ರಸ್ತಾವಿಸಬೇಕಾದ್ದು, ಇವತ್ತು ನೀವು ಸಭಾಲಕ್ಷಣೆ ನೋಡಿದ್ರಿ, ಪೂರ್ವರಂಗ ಅಂತ ಅದಕ್ಕೆ ಹೆಸರು. ಅದರ ಸ್ವರೂಪ ನೋಡಿದರೆ ನಿಮಗೆ ಸ್ಪಷ್ಟ ಗೊತ್ತಾಗ್ತದೆ. ಯಕ್ಷಗಾನದ ಮೂಲಭೂತ ಪೆಟ್ಟುಗಳು ಮತ್ತು ನಾಟ್ಯಗಳು ಏನುಂಟು ಅದೆಲ್ಲ ಅದರಲ್ಲಿ ಉಂಟು. ಸೌಮ್ಯ ಪದ್ಯಕ್ಕೆ ಸಹ ಲಾಗ ಹಾಕುವುದು ವಿಚಿತ್ರ ಕಾಣ್ತಿತ್ತು ನನಗೆ ಮೊದಲು. ತಂದೆ ದೇವರ ದೇವ ಅಂತ ಒಬ್ಬ ಹಿಡಿಯುವುದು, ಹೋಗಿ ಹೇಳಮ್ಮ. ಅದು ಯಾಕಂದರೆ ಬೇರೆ ಏರು ನಾಟ್ಯ ಇಲ್ಲ ಅದರಲ್ಲಿ. ಏರು ನಾಟ್ಯಕ್ಕೆ ಬೇಕಾಗಿ ಒಂದೊಂದು ಪದ ಹಾಗೆ ಕೊಡುವುದು. ಜಾರುಗುಪ್ಪೆ, ಕುತ್ತಿಕಾಲು, ಹಿಂದೆ ಮುಂದೆ ಬರುವುದು ಪೂರ್ತಿ ಉಂಟು. ಸಭಾಲಕ್ಷಣದಲ್ಲಿ ಇಡೀ ಯಕ್ಷಗಾನದ ನಾಟ್ಯ ಉಂಟು. ಸೇರಿಸುವುದು ಯಾವುದು ಗೊತ್ತುಂಟಾ? ಪ್ರಯೋಗ, ಯುದ್ಧ, ಪ್ರಯಾಣ ಮಾತ್ರ. ಅದು ಎಕ್ಸ್ಟ್ರಾ ಫಿಟ್ಟಿಂಗ್. ಅದು ಉಳಿದದ್ದು ಇಡೀ ಸಭಾಲಕ್ಷಣದಲ್ಲಿ ಉಂಟು. ಆದ್ದರಿಂದ ಸಭಾಲಕ್ಷಣಕ್ಕೆ ಮದ್ದಲೆ ಬಾರಿಸುವಾಗ ನಾನು ಮೊದಲೆಗಾರನೇ. ನನ್ನ ಮೊದಲಿಗೆ ವಯಸ್ಸದವರಿಗೆ ಕುಣಿಲಿಕ್ಕೆ ಕಷ್ಟ ಆದೀತು. ಈಗ ಅಷ್ಟು ಒಳ್ಳೆಯದುಂಟು. ನನ್ನ ಅಜ್ಜ ದೊಡ್ಡ ಮೊದಲೆಗಾರ, ನನ್ನ ಅಣ್ಣಂದಿರು ಮೊದಲೆಗಾರರು. ಆ ಮದ್ದಲೆ ಬಡಿಯುವಾಗ ನೀವು ನೋಡಿ, ಅದಕ್ಕೆ ಈ ಮದ್ದಳೆ ಆಗುವುದಿಲ್ಲ ನಿಜವಾಗಿ. ಇದು ಅರ್ಧ ಮೃದಂಗ, ಹಿಂಡಿಗೆ ಮತ್ತು ಕರ್ಣ ದೂರ ಇದ್ದದ್ದಾಗಬೇಕು. ಮಧ್ಯದಲ್ಲಿ ಕಪ್ಪು, ಸುತ್ತ ಬಿಳಿ ಉಂಟಲ್ಲ, ಅದರ ಮಧ್ಯದಲ್ಲಿ ಗ್ಯಾಪ್ ಹೆಚ್ಚಿಗೆ ಇತ್ತು ಮೊದಲೆಯಲ್ಲಿ. ಈಗ ಹತ್ತಿರ ಆಗಿದೆ ಮೃದಂಗದ ಕಾಪಿ. ಅದರಲ್ಲಿ ಬಾರಿಸುವ ಪೆಟ್ಟು ಒಂದೇ ಒಂದು ಹೊಸ ಪೆಟ್ಟು ಉಂಟಲ್ಲ, ಕರಪರ ಪರ 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 ಕುಡುಕು ಮುಕ್ಕು ಟಟ್ಟಂ ಯಾವುದಿಲ್ಲ. ಶಾಸ್ತ್ರೀಯವೇ ನೀವು ಬಾರಿಸಬೇಕು. ಯಾಕೆ ಆ ಹೆಜ್ಜೆಗಳಿರುವುದೇ ಹಾಗೆ. ಈಗ ರಂಗಸ್ಥಳದಲ್ಲಿ ಬೇರೆ ಬಂದರೂ ಕೂಡ ಅದಲ್ಲಿ ಉಂಟು. ಇದು ಒಂದು ನಾವು ಗಮನಿಸಬೇಕಾದ ವಿಷಯ. 2ನೇದು ನೋಡಿ, ಅರ್ಧನಾರೀಶ್ವರ ಅದು ಇನ್ನು ಮಾಡಬೇಕಷ್ಟೇ ಅವರು, ಯಾವಾಗಾದರೂ ಮಾಡ್ಯಾರು. ಷಣ್ಮುಖ ಸುಬ್ರಾಯ,
ಬಾಲಗೋಪಾಲ, ಕೋಡಂಗಿ, ಅದಕ್ಕೆ ಕುಕ್ಕು ತಪ್ಪು ಅಂತ ಹೆಸರು. ಅದಕ್ಕೆ ಮಾವಿನ ಸೊಪ್ಪು ಸಿಕ್ಕಿಸಬೇಕು ಒಂದೊಂದು. ಕುಕ್ಕು ತಪ್ಪದ ವೇಷ ಅಂತಲೇ ಹೆಸರು ಅದಕ್ಕೆ. ತುಳುವಿನಲ್ಲಿ ಕುಕ್ಕು ತಪ್ಪು ಅಂದರೆ ಮಾವಿನ ಸೊಪ್ಪು. ಕೋಡಂಗಿ, ಕೋಡಗ, ಹರಿದೇಹಿತ, ಹನುಮಂತ ಅಂತ ಅರ್ಥ. ಅದೇ ಮೇಲೆ ಬೆಳೆದು ಹಾಸ್ಯಗಾರ, ಅವನಿಗೆ ಹನುಮನಾಯಕ ಅಂತ ಹೇಳ್ತಾರೆ. ಅದು ಪ್ರಮೋಷನ್ ಅದು. ಬಾಲಗೋಪಾಲರು ಪುಂಡು ವೇಷ ಮಾಡೋದು. ಮುಖ್ಯ ಸ್ತ್ರೀವೇಷದ ಮೊದಲು ಮುಖ್ಯ ಸ್ತ್ರೀವೇಷದವನೇ ಸ್ತ್ರೀವೇಷ ಕುಣಿತಕ್ಕೆ ಬರಬೇಕು. ಮುಖ್ಯ ಹಾಸ್ಯಗಾರನೇ ಬರಬೇಕು, ನಿಯಮ. ಒಂದು ದೊಡ್ಡ ಮೇಳದಲ್ಲಿ ಪ್ರಸಿದ್ಧ ಭಾಗವತರು ಕಡತೋಕ ಮಂಜುನಾಥ ಭಾಗವತರನ್ನು ಸಭಾಲಕ್ಷಣಕ್ಕೆ ಹಾಡಲಿಕ್ಕೆ ಹೇಳುವಾಗ ಅವ್ರು ಹೇಳಿದರು ಅಂತ ನಾನು ಬರ್ತೇನೆ. ಸ್ತ್ರೀ ವೇಷ ಮತ್ತು ಹಾಸ್ಯವನ್ನು ನಮ್ಮ ಮುಖ್ಯ ಕಲಾವಿದರೇ ಮಾಡಬೇಕು. ಜೂನಿಯರ್ಸ್ ಮಾಡಿದರೆ ನಾನು ಆಡೋದಿಲ್ಲ. ವಿಷಯ ಹೌದಲ್ಲ ಅದು. 3 ಗಂಟೆಗಳ ಕಾಲ ನಮಗೆ ಸ್ವಲ್ಪ ಬೋರ್ ಆಗ್ಬೋದು ಅದು. ಅದರ ನೋಡಬೇಕಾದ ವಿಷಯ ಆರಾಧನಾ ಪದ್ಧತಿ. ಅದರಲ್ಲಿ ಇವತ್ತು ಚಪ್ಪರ ಮಂಚ ನೋಡಿದರೆ ಬಹುಶಃ ಚಪ್ಪರ ಮಂಚದ ಪೂರ್ವ ಸ್ವರೂಪ ಹೀಗೆ ಇರಲಿಕ್ಕಿಲ್ಲ. ಒಂದು 10-15 ಪದ್ಯ ಒಂದೇ ರೀತಿ. ಅದು ನಾನು ಕೇಳಿದಾಗ ಹೇಗಿತ್ತು ಅಂದರೆ, ಇಬ್ಬರು, ಒಬ್ಬಳು ಮಲಗಿದ ಹಾಗೆ, ಒಬ್ಬ ಎತ್ತಿಕೊಂಡ ಹಾಗೆ, ಇಬ್ಬರು ಕುಣಿಯುವುದನ್ನು. ಅದು ರಿವೈವ್ ಮಾಡಬೇಕು. ಹಳತನ್ನು ರಿವೈವ್ ಮಾಡಲಿಕ್ಕೆ ಕಷ್ಟ ಉಂಟು ಇನ್ನು. ಈಗ ಕೆಸುವಿನ ಇದು ಸಾಂಬಾರು ನನ್ನ ತಾಯಿ ಮಾಡಿದಾಗೆ ನನ್ನ ಹೆಂಡತಿಗೆ ಬರುವುದಿಲ್ಲ ಮಾಡಲಿಕ್ಕೆ. ಕೆಸುವಿನದ್ದು ಎಂಥದ್ದು ತಜಂಕಿದ್ದು ಪದಾರ್ಥ ಅವಳಿಗೆ ಬರುವುದಿಲ್ಲ ಮಾಡಲಿಕ್ಕೆ ಬರುವುದಿಲ್ಲ ಅಂತ ನಾನು ಹೇಳೋದು. ಅಮ್ಮನಿಗೆ ಬರ್ತಿತ್ತು, ನನ್ನ ಹೆಂಡತಿಗೆ ಬರುವುದಿಲ್ಲ ಅಂತ ಹೇಳೋದು ಇಲ್ಲಿ ಸಭೆಯಲ್ಲಿ ಅವಳು ಇಲ್ಲದ್ರಿಂದ. ಆಹಾರದಿಂದ ಹಿಡಿದು ಉಡುಪಿನಿಂದ ಹಿಡಿದು ಬದಲಾವಣೆಗಳಾಗಿವೆ, ಇಲ್ಲ ಅಂತಲ್ಲ. ಆದರೆ ಅದರ ಮೂಲ ಟೆಕ್ನಿಕ್ ತೀರ ಆರ್ಕೈಕ್ ಮಾಡಿಬಿಟ್ರೆ ನೀವು ಅದು ಉಳಿಯುವುದಿಲ್ಲ. ಈಗ ತೀರ ಹಳತೆ ಆಗಬೇಕು ಅಂತ ಹೇಳಿದರೆ, ಈಗ ದೊಂದಿ ಬೆಳಕಿನ ಆಟ ಒಳ್ಳೆಯದೇ, ಆದರೆ ದೊಂದಿಯ ಖರ್ಚು, ಅದು ಹಿಡಿಲಿಕ್ಕೆ ಜನ ಇಲ್ಲ, ಎಂತ ಮಾಡ್ತೀರಿ? ದೀವಟಿಗೆ ಬೆಳಕಿನ ಪರಿಣಾಮ ಕೊಡುವಂತಹ ರೀತಿಯಲ್ಲಿ ನಾವು ಟೆಕ್ನಾಲಜಿ, ತಂತ್ರಜ್ಞಾನವನ್ನು ಯಕ್ಷಗಾನಕ್ಕೆ ಅಳವಡಿಸಬೇಕು, ಯಕ್ಷಗಾನವನ್ನು ತಂತ್ರಜ್ಞಾನಕ್ಕೆ ಅಳವಡಿಸಬೇಕು ಅಂತ ಪ್ರಶ್ನೆ. ನೀವಿವತ್ತು ವೇಷದ ಇದು ನೋಡಿದ್ರೆ ಎಂಥದ್ದು ವೀರಗತೆ ಎಲ್ಲ ವೇಷಕ್ಕುಂಟು. ಅದರ ಸುತ್ತ ಇಷ್ಟುದ್ದದ ಮಾಲೆ ಇರ್ತಿತ್ತು, ಕಂಪ್ಲೀಟ್ ಹೋಗಿಬಿಡ್ತದೆ, ಡಿಸಪಿಯರ್. ಕೆಲವು ವಿಷಯ ಹೋಗಿಬಿಡ್ತದೆ. ಪುಂಡು ವೇಷದ ಫ್ರಿಲ್ ನೋಡಿದರೆ ಪೋರ್ಚುಗೀಸ್, ಅದು ಫ್ರೆಂಚ್ ಇದದು ಪುಗ್ಗ, ಅದು ಇದ್ದದ್ದಲ್ಲ ಮೊದಲು, ಸಣ್ಣ ಭುಜಕೀರ್ತಿ ಇದ್ದದ್ದು. ಈ ಪುಗ್ಗ ಲಾಗ ಹಾಕುವಾಗ ಖುಷಿ ಆಗ್ತದೆ ನೋಡಲಿಕ್ಕೆ. ಡೀಪ್ ನೆಕ್ ಬ್ಲೌಸ್ ಇರಲಿಲ್ಲ ಸ್ತ್ರೀವೇಷಕ್ಕೆ ಮೊದಲು, ಫುಲ್ ನೆಕ್ ಇದ್ದ. ಪೌರಾಣಿಕ ವೇಷದ ಕಲ್ಪನೆ ಅದು. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ಸಣ್ಣ ಸಣ್ಣ ಕೆಲವು ವಿಷಯಗಳು ಒಮ್ಮೆ ಬದಲಾಗಿ ಒಳಗೆ ಬಂದರೆ ಅವರು ಹೊರಗೆ ಹೋಗುವುದಿಲ್ಲ. ಕಲೆಯ ಒಂದು ಸಾಮಾನ್ಯ ಒಂದು ಸೂತ್ರ ಏನಂದರೆ, ಕೆಟ್ಟ ವಿಷಯ ಒಳಗೆ ಬಂದರೆ ಹೊರಗೆ ಹೋಗುವುದಿಲ್ಲ, ಒಳ್ಳೆ ವಿಷಯ ಹೊರಗೆ ಹೋದರೆ ಮತ್ತೆ ವಾಪಸ್ಸು ಬರುವುದಿಲ್ಲ. ಸಿಂಪಲ್. ವೈರಸ್ ವೋಂಟ್ ಗೋ ಔಟ್, ಗುಡ್ ಥಿಂಗ್ಸ್ ವೋಂಟ್ ಕಮಿಂಗ್. ಇದನ್ನು ನೆನಪಿಟ್ಟುಕೊಂಡು ಶ್ರಮಪಟ್ಟು ಮಕ್ಕಳ ಮೂಲಕ ಒಂದು ಸಭಾಲಕ್ಷಣ ಆದರೂ ಮಾಡಬೇಕಂತ ನಾನು ಯಕ್ಷೋತ್ಸವಗಳನ್ನು ಆಚರಿಸುವ ಅನೇಕರಿಗೆ ಹೇಳಿದೆ. ದುರ್ಗಾ ಮಕ್ಕಳ ಮೇಳದ ಸಭಾಲಕ್ಷಣವನ್ನು 3 ದಿವಸ ಕರೆಯಿರಿ. ಯಕ್ಷೋತ್ಸವದಲ್ಲಿ ಅರ್ಧ ತುಂಡುಗಳನ್ನು ಮಾಡಿ. ಯಕ್ಷೋತ್ಸವ ಅಂದರೆ ಏನು? ಒಂದು ಕಡೆ 5 ಆಟ ಆಡಿದಕೊಳ್ಳೋ ಯಕ್ಷೋತ್ಸವ ಆಗುವುದಿಲ್ಲ. ಅದೀಗ ಕಟೀಲ್ ಮೇಳದ ಆಟ ನಾನು ಆಡಿಸಿ ಯಕ್ಷೋತ್ಸವ ಹೇಳ್ಬೋದು, ಆಗಲ್ಲ. ಅದರ ಹಿಂದೆ ಪರಿಕಲ್ಪನೆ ಇರಬೇಕು. ನಾವು ಏನು ತೋರಿಸ್ತೇವೆ ಅಂತ ನಮಗೆ, ವಿ ಶುಡ್ ನೋ ವಾಟ್ ವಿ ಡು. ನಾವು ಏನು ಮಾಡ್ತೇವೆ ಅಂತ ನಮ್ಗೆ ಗೊತ್ತಿರಬೇಕು. ಆದ್ದರಿಂದ ಸಭಾಲಕ್ಷಣವನ್ನು ಪುನರುಜ್ಜೀವನ ಮಾಡೋದು ಯಕ್ಷಗಾನಕ್ಕೆ ಅಗತ್ಯವಾದ ಒಂದು ವಿಷಯ. ಮಕ್ಕಳ ಮೂಲಕ ಸಂಸ್ಕೃತಿಯನ್ನು ಕೊಡಬೇಕು. ಸಣ್ಣ ಪ್ರಾಯದಲ್ಲಿ ಮೈ ಬಗ್ಗುತ್ತದೆ ಒಳ್ಳೆ. ನಾನು ನಾಟ್ಯ ಕಲಿತದ್ದು 20-22 ವರ್ಷ ಆದಮೇಲೆ, ನಂದು ಸರಿಯಾಗುವುದಿಲ್ಲ ಈಗಲೂ, ಅದು ಬರುವುದೂ ಇಲ್ಲ. ನಮ್ಮ ಸರ್ಕಾರಿ ವ್ಯವಸ್ಥೆಗಳು ಹೇಗುಂಟಂದರೆ, ಅಡ್ವರ್ಟೈಸಿನಲ್ಲಿ ಮಕ್ಕಳನ್ನು ತೋರಿಸಿದರೆ ಅದು ಪ್ರತಿಭೆ. 15 ವರ್ಷದ ಕೆಳಗಿನವನ್ನು ಯಕ್ಷಗಾನದಲ್ಲಿ ಕುಣಿಸಿದರೆ ಅದು ಚೈಲ್ಡ್ ಲೇಬರ್, ಆ್ಯಂಟಿ ಕಲ್ಚರ್. ಗೊತ್ತಿಲ್ಲದೆಯೇ ಸಂಸ್ಕೃತಿ ವಿರೋಧವಾದ ನಿಲುಮೆಗಳನ್ನು ನಮ್ಮ ಸರ್ಕಾರಗಳು ಹೊಂದುತ್ತವೆ ಕೆಲವು ಸಲ. ಇದನ್ನು ಏನು ಮಾಡಬೇಕು ಅಂದರೂ ನಾವು ಯೋಚಿಸಬೇಕು. ಕಟೀಲು ಯಕ್ಷಗಾನದ ಪುನರುಜ್ಜೀವನದ ಒಂದು ಆಶಾಸ್ಥಾನವಾಗಿ ಬೆಳೀತಾ ಇರೋದು ನಾನು ಒಂದು ಅಪೇಕ್ಷಿಸಿದ ಮತ್ತು ನಿರೀಕ್ಷಿಸಿದ್ದು ಒಂದು ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ನಾನು ಸಂತೋಷ ಪಡ್ತೇನೆ. ಅದಕ್ಕಾಗಿ ನಿಮ್ಮ ಪ್ರಯತ್ನಗಳಿಗೆ ನಮ್ಮದು ಕಿಂಚಿತ್ ಬೆಂಬಲ ಉಂಟು. ನಾನು ಭಾಷಣ ಮಾಡಬೇಕಂತಿಲ್ಲ, ಬಂದ ಕಲಾವಿದರಿಗೆ ಚಹಾ ಕೊಡಿದರೆ, ಊಟ ಬಡಿಸಿದ್ರು ಸೈ. ನಾನು ಈಗಲೂ ಕಾರ್ಯಕರ್ತನೆ. ಆ ಬಿಗುಮಾನಗಳೆಲ್ಲ ಇಲ್ಲ. ಮತ್ತು ನಾವು ಭಾಗವಹಿಸುವಿಕೆ ಅನ್ನೋದು ವೇದಿಕೆ ಮೇಲೆ ಆಗಬೇಕಾಗಿಲ್ಲ. ಸಭಾಲಕ್ಷಣ ಪೂರ್ವಕವಾಗಿ ಮಾಡಿದರೆ ಮಾತ್ರ ಅದು ಯಕ್ಷಗಾನ.
ಯಕ್ಷಗಾನಕ್ಕೆ ಪ್ರಸಂಗ ಅಂತ ಹೆಸರು, ಜೀವನ ಚರಿತ್ರೆ ಅಂತ ಹೆಸರಿಲ್ಲ, ಎಂಟರ್ಟೈನ್ಮೆಂಟ್ ಅಂತಲೂ ಹೆಸರಿಲ್ಲ. ನಳ ಮತ್ತು ದಮಯಂತಿ ಒಂದು ದೃಶ್ಯ ತೋರಿಸಿಕೊಳ್ಳೆ ಆಗುವುದಿಲ್ಲ, ಅದು ಇಡೀ ಅವನ ಜೀವನದ ಏಳು ಬೀಳುಗಳನ್ನು ಕಾಣಿಸ್ಬೇಕು. ಪ್ರಸಂಗ ಅವನ ಒಂದು ಘಟನೆಯನ್ನು ಇಟ್ಟುಕೊಂಡು ಕೆಲಸ ಮಾಡೋದು. ಆದ್ದರಿಂದ ಪ್ರಸಂಗದ ಪ್ರಸ್ತುತಿ, ವೇಷಭೂಷಣ, ಗಾಯನ ಇದನ್ನೆಲ್ಲ ಕಷ್ಟ ಇದೆ. ವಿಸ್ತಾರವಾಗಿದ್ದದ್ದನ್ನು ಕ್ರೋಢೀಕರಿಸಿ ಪುನರುಜ್ಜೀವನ ಮಾಡುವಾಗ ನಾವು ಆಲೋಚನೆ ಮಾಡಬೇಕಾದ್ದು ಒಂದೇ ವಿಷಯ, ನಮ್ಮದು ಸರಿಯೋ ಅವರದು ಸರಿಯೋ, ಯಾರು ಸರಿ ಅಂತ ಬೇಡ, ಯಾವುದು ಸರಿ ಅಂತ ಸಹ. ಹೂ ಇಸ್ ರೈಟ್ ಅಲ್ಲ, ವಾಟ್ ಈಸ್ ರೈಟ್, ಈ ವಿಷಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಾವೆಲ್ಲರೂ ಆಲೋಚನೆ ಮಾಡುವ. ನನ್ನದಿದ್ದರೂ ನೀವು ಹೇಳಿ. ಈ ಕಲಾಪರ್ವ 3 ದಿವಸದ್ದು ಯಶಸ್ವಿಯಾಗಿ ನಡೆಯಲಿ. ಉದ್ಘಾಟನೆ ಆಗಲೇ ಮಾಡಿದ್ದೇನೆ, ವಾಂಗ್ಮೂಲಕವಾಗಿ ಉದ್ಘಾಟನೆ ಮಾಡಿದ್ದೇನೆ. ಈ ಪರಂಪರೆಯಲ್ಲಿ ಇಲ್ಲಿ ಈಗ ಮಕ್ಕಳು ವೇಷ ಮಾಡಿದ್ದಾರೆ, ಅವರು ನಾಳೆ ಅವರ ಮಕ್ಕಳಿಗಾದರೂ ಹೇಳ್ಬೋದು ನಾನೊಂದು ವೇಷ ಮಾಡಿದ್ದೇನೆ, ಒಂದು ಫೋಟೋ ತೋರಿಸ್ಬೋದು. ಎಲ್ಲರೂ ಕಲಾವಿದರಾಗ್ತಾರೆ ಅಂತಲ್ಲ, ವಿಚಕ್ಷಣ ಪ್ರೇಕ್ಷಕರಾಗ್ಬೋದು, ಪ್ರೋತ್ಸಾಹಕರಾಗ್ಬೋದು. ಕಟೀಲು ಮಕ್ಕಳ ಮೇಳದಲ್ಲಿ ಭಾಗವಹಿಸಿದ, ಇಲ್ಲಿ ಸುತ್ತಮುತ್ತ ನೋಡಿದವರು ಯಾವಾಗಲೂ ನಿಮ್ಮ ಮಾತೃ ಸಂಸ್ಥೆಯಾದ ದುರ್ಗಾ ಮಕ್ಕಳ ಮೇಳವನ್ನು ಮರಿಬೇಡಿ. ನೀವು ಸಹಾಯ ಮಾಡಿ, ಹಣ ಆಗ್ಬೋದು, ಭಾಗವಹಿಸಿಕೆ ಆಗ್ಬೋದು, ಸ್ವಯಂ ಸೇವೆ ಆಗ್ಬೋದು, ವಾಲಂಟಿಯರಿಂಗ್. ಬ್ರಹ್ಮಕಲಶ ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ, ಬಿಗ್ ಪ್ರಾಜೆಕ್ಟ್. ಅಲ್ಲಿಯೂ ಕೂಡ ಮಕ್ಕಳ ಮೇಳದ ಆಟಕ್ಕೆ ಮತ್ತು ಅದರ ಪ್ರದರ್ಶನಕ್ಕೆ ಮತ್ತು ಒಂದು ಒಳ್ಳೆ ಫೋಟೋ ಎಕ್ಸಿಬಿಷನ್ ಕೂಡ ಮಾಡಿದ್ದಾರೆ. ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು. ಮಕ್ಕಳದ್ದು ಮತ್ತು ದೊಡ್ಡವರದ್ದು ಇರುವ ಜ್ಞಾನವನ್ನು ಚಿತ್ರಗಳ ಮೂಲಕ ಕೊಡಲಿಕ್ಕಾಗ್ತದೆ. ಅಂತಹ ಕೆಲಸ ಆಗಲಿ ಅಂತ ಹಾರೈಸ್ತೇನೆ. ಈಗಾಗಲೇ ನನ್ನ ಮಾತು ಸ್ವಲ್ಪ ದೀರ್ಘ ಆಗಿರ್ಬೋದು. ಎಲ್ಲರಿಗೆ ಎಲ್ಲವನ್ನೂ ಕೊಡುವ ಕಲೆ, ಸರ್ವಾಶಾ ಪರಿಪೂರ್ಣ ಕ್ಷಮಕರಂ ಸರ್ವೋಪಕಾರೋದಯಂ ಅಂತ ಸಭಾಲಕ್ಷಣದಲ್ಲಿ ಹೇಳಿದಾಗೆ, ಆ ಸಾಮರ್ಥ್ಯ ಇರುವ ಕಲೆಯನ್ನು ನಮಗೆ ತೀರಾ ಸಸಾರ ಆಗಿದೆ, ಹತ್ತಿರ ಉಂಟು. ಅದೊಂದು ಅದ್ಭುತವಾದ್ದು ಅಂತ ನಾವು ಆಶ್ಚರ್ಯದಿಂದ ನೋಡಬೇಕು. ಕೆಲವು ವಿಷಯ ನಮಗೆ ಸಸಾರ ಆಗಿಬಿಡ್ತದೆ ನೋಡಿ. ಬೆಂಕಿಬೆಟ್ಟಿಗೆಯಲ್ಲಿ ನಾವು ಬೆಂಕಿ ಏರಿಸುವಾಗ ಎಂಥದಿಲ್ಲ ಅದು, ನೀವು ಅದನ್ನು ಬೆಂಕಿಬೆಟ್ಟಿಗೆ ಇಲ್ಲದ ಒಂದು ಕಾಲವನ್ನು ಯೋಚಿಸಿ ಎಷ್ಟು ಅದ್ಭುತ ಅದು. ಹಾಗೆ ನಾವು ಬೆರಗು ಪಡುವುದಕ್ಕೆ ಮಕ್ಕಳು ಹಾಗೆ ಗೊತ್ತಿರಬೇಕು. ನಮಗೆ ಕಲೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದು ಮಕ್ಕಳ ಮೂಲಕ ನಮಗೆ ಬೇರೆ ರೀತಿಯ ಸಾಕ್ಷಾತ್ಕಾರ ಆಗ್ತದೆ. ಮಕ್ಕಳ ಮೂಲಕ ಸಮಾಜದಲ್ಲಿ ಕಲೆ ಜಾಗೃತಿ, ಪರೀಕ್ಷೆಗೇನು ತೊಂದರೆ ಆಗೋದಿಲ್ಲ, ಅದು ಸುಮ್ಮನೆ. ಇಲ್ಲಿ ಭಾಗವಹಿಸಿದ ಮಕ್ಕಳೇ ದೇವಿಯ ಅನುಗ್ರಹದಿಂದಲೂ ಕಲಾಮಾತೆ ಅನುಗ್ರಹದಿಂದಲೂ ಹೆಚ್ಚು ಮಾರ್ಕ್ ಪಡೀತಾರೆ. ಇನ್ನೊಂದು ಅಧ್ಯಾಪಕನಾಗಿಯೂ ಶಿಕ್ಷಣ ಕ್ಷೇತ್ರದಲ್ಲಿ 40 ವರ್ಷದಿಂದ ಇದ್ದವನಾಗಿ ನನ್ನದು ಒಂದು ಎಶ್ಯೂರೆನ್ಸ್, 90 ಮಾರ್ಕಿನವರೇ ಬೇಕು ಅಂತಿಲ್ಲ ದೇಶಕ್ಕೆ. 35, 40, 50 ಮಾರ್ಕಿನವರಿಗೂ ಸ್ಥಾನ ಉಂಟು. ನಾನು ಥ್ರೂ ಔಟ್ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್. ಸತ್ಯಾನಂದ ಶೆಟ್ಟರು ಇಷ್ಟು ದೊಡ್ಡ ಉದ್ಯಮಿ, ಅವರೇನು ರ್ಯಾಂಕ್ ಹೋಲ್ಡ್ರಲ್ಲ. ಈಗ ಅವರ ಕ್ಲಾಸ್ಮೇಟ್ಗಳ ಹತ್ರ ಒಟ್ಟು ಇರೋದಕ್ಕಿಂತ ಹೆಚ್ಚು ಹಣ ಅವರಲ್ಲಿ ಉಂಟು. ಅಲ್ಲ, ಗುಟ್ಟು ಹೇಳಬಾರ್ದು. ಆದ್ದರಿಂದ ರ್ಯಾಂಕು ಮಾರ್ಕ್ ಅದೇ ವಿಷಯ ಅಲ್ಲ. ಬದುಕಿನಲ್ಲಿ ನಮ್ಮ ಸಾಮರ್ಥ್ಯವನ್ನು ಸಮಾಜ ಪರವಾಗಿ, ಸ್ವಂತ ಪರವಾಗಿ, ಸ್ವಂತ ಉದ್ಧಾರವು ಸಮಾಜ ಉದ್ಧಾರವೇ. ನಾನು ಒಳ್ಳೆ ಕೃಷಿ ಮಾಡಿದರೆ ತೆಂಗಿನಕಾಯಿ ಜನರಿಗೆ ಸಿಕ್ಕೋದಲ್ವಾ? ಈ ಬುದ್ಧಿಯಿಂದ ನಾವು ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿನ್ನತಿ ಮಾನವ ಅಂತ ಹೇಳಿದ ಹಾಗೆ ಆ ದುರ್ಗೆ ಎಲ್ಲರನ್ನು ಹರಸಲಿ. ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೇಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೇಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವ. ತರಗತಿಯ ವಿದ್ಯಾರ್ಥಿಗಳಿದ್ದರು, ಅವರಲ್ಲಿ 4 ಮಂದಿ ಉನ್ನತ ಶ್ರೇಣಿಯಲ್ಲಿ ಅಂತ ಹೇಳಿದ್ರೆ ಡಿಸ್ಟಿಂಕ್ಷನ್ನಲ್ಲಿ ಭಾಗವಾಗಿ. ನಾವು ಕಟೀಲು ದೇವಿಯನ್ನು ಆರಾಧಿಸುವಾಗ ಕೇವಲ ಕಟೀಲು ದೇವಿಯನ್ನು ಮಾತ್ರ ಆರಾಧಿಸಿದರೆ ಅದು ಪೂರ್ಣ ಅಂತ ನನಗೆ ಕಾಣುವುದೇ ಇಲ್ಲ. ಯಕ್ಷಗಾನದೊಂದಿಗೆ ಕಟೀಲು ದೇವಿಯನ್ನು ಆರಾಧಿಸಿದರೆ ಮಾತ್ರ ಅದು ಪೂರ್ಣವಾದಂತಹ ಆರಾಧನೆ ಅಂತ ನನಗೆ ಕಾಣುತ್ತೆ. ಅದು ಯಾಕಂದರೆ ಯಕ್ಷಗಾನವನ್ನು ಬಿಟ್ಟು ಕಟೀಲು ದೇವಿ ಯಾವತ್ತೂ ಇಲ್ಲ. ಯಕ್ಷಗಾನದ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪ್ರೀತಿಯುಳ್ಳಂತಹ ದೇವತೆ ಅಂತ ನಮ್ಮ ಹಿಂದಿನವರು ಆರಾಧಿಸಿಕೊಂಡು ಬಂದದ್ದು. ಅದಕ್ಕೆ ಅನೇಕ ಐತಿಹ್ಯ ಮೂಲಗಳನ್ನು ಕೂಡ ಹೇಳ್ತಾ ಆ ದೈವಿ ಪರಂಪರೆ ಇವತ್ತು ಇಷ್ಟು ನಮ್ಮ ಜೋಶಿಯವರು ಹೇಳಿದ ಹಾಗೆ ಇಷ್ಟಾದರೂ ಯಕ್ಷಗಾನದಲ್ಲಿ ಉಳಿಲಿಕ್ಕೆ ಆ ದೈವಿ ಪರಂಪರೆಯೇ ಕಾರಣ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದರೆ ಒಬ್ಬರು ಹೇಳಿದ್ದುಂಟು ನನ್ನಲ್ಲಿ, ಭಕ್ತರವರು, ಕಟೀಲು ದೇವರ ಭಕ್ತರು,
ಎಂಕುಳುಮಂತ ಒವಿ ಯಕ್ಷಗಾನ ಸ್ಟಾರ್ಟ್ ಆಂಡ ಪೊರ್ರುಡು ಪೋಪುರಿ ಆಸರಣೆರೆ ನಿಂಕುಳು ಒಂಚೂರು ಮಾತಾಡ್ರ ಪಾಪ ಅವು ಭಾರೀ ಪೊರ್ರುಡು ಪೋಪುಣು ಅದಕ್ಕೆ ಏನು ನಾನು ಹೇಳಿದ್ದುಂಟದು ಅದು ನಮ್ಮದಲ್ಲ. ಆ ದೇವರ ಅದಕ್ಕೆ ಅತ್ಯಂತ ಪ್ರೀತಿಯಿಂದ ಅದನ್ನು ವಿಶೇಷವಾಗಿ ಸ್ವೀಕರಿಸಿದ್ರಿಂದ ಹಾಗಾಗಿ ಬೆಳೆದು ನಿಂತದ್ದು. ವಾಸುದೇವ ಶೆಣೆಯವರು ಒಂದು ಆಶಯವನ್ನು ಈ ದುರ್ಗಾ ಮಕ್ಕಳ ಮೇಳದ ಪ್ರಾರಂಭದಲ್ಲಿ ಹೇಳಿದರು, ನಾವೊಂದು ಪ್ರಾರಂಭಿಸಬೇಕು. ಪ್ರಾರಂಭಿಸುವಾಗ ನಾನು ಆಗಲೇ ಹೇಳಿದುಂಟು, ಅದು ಆಗೋದು ಹೋಗುವುದಲ್ಲ. ಯಾಕೆಂದರೆ ಕಟೀಲಿನಲ್ಲಿ ಒಂದು ಪ್ರಾರಂಭಿಸುವುದು ಬಹಳ ಕಷ್ಟ ಆ ಕಾಲದಲ್ಲಿ ಅಂತ ನಾವು ಹೇಳಿದಾಗ, ಕಷ್ಟದ ಕಾಲದಲ್ಲೂ ಪ್ರಾರಂಭಿಸಿದರೂ ಇವತ್ತು 10ನೇ ವರ್ಷವನ್ನು ಕಾಣ್ತಾ ಇದೆ ಅಂತ ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ಆ ಸಂತೋಷದಲ್ಲಿ ಇವತ್ತು ನಾವು 300 ಮಕ್ಕಳನ್ನು, ಸಾಧಾರಣ 300 ಮಕ್ಕಳ ಪೂರ್ಣ ತಯಾರಿಯಾಗಿ ಯಕ್ಷಗಾನದ ಅಂದರೆ ಮಕ್ಕಳಾಗಿ ಏನು ಪೂರ್ಣತೆಯನ್ನು ಪಡೆಯಬೇಕೋ ಅದನ್ನು ಮತ್ತೆ ಕಾಲಕ್ರಮೇಣವಾಗಿ ಅವರು ಉತ್ತಮವಾದಂತಹ ಕಲಾವಿದರಾಗ್ತಾರೆ. ಪ್ರಾರಂಭದ ಒಂದು ಉತ್ತಮತ್ವವನ್ನು ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯದಿಂದ ಈ ದುರ್ಗಾ ಮಕ್ಕಳ ವಿಲವನ್ನು ಬಹಳ ವಿಶೇಷವಾದಂತಹ ಕಾಳಜಿಯಿಂದ ನಮ್ಮ ಹರಿನಾರಾಯಣದ ಶಾಸ್ತ್ರಜ್ಞರು ಅದನ್ನು ವಿಶೇಷವಾಗಿ ಅದಕ್ಕೆ ಕಾಳಜಿಯನ್ನು ವಹಿಸಿ, ಅದು ಕೇವಲವಾದಂತಹ ಒಂದು 4 ಹೆಜ್ಜೆಗಳು ಪಡೆದಂತಹ ಮಕ್ಕಳಾಗಬಾರದು, ಅದರಲ್ಲಿ ಪರಿಪೂರ್ಣತೆ ಬರಬೇಕೆಂಬಂತಹ ಒಂದು ವಿಶೇಷ ಶ್ರದ್ಧೆಯಿಂದ ಅನೇಕ ಈಗಿನ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಕಲಾವಿದರಂತಹ ಗೋವಿಂದ ಭಟ್ರು, ಬಲಿಪನಾರಾಯಣ ಭಾಗವತರು ಮೊದಲಾದವರನ್ನೆಲ್ಲ ಕರೆದು ನಮ್ಮ ಜೋಶಿಯವರು ಅವರಿಂದಲೂ ಕೂಡ ವಿಶೇಷವಾದಂತಹ ಅದಕ್ಕೆ ಯಾವ ರೀತಿ ನಡೆಯಬೇಕೆಂಬುದು ಅದು ಅವರನ್ನ ಒಂದು ಸಣ್ಣ ಮಟ್ಟಿನ ಪ್ರೋತ್ಸಾಹ, ಒಂದು 100ರಲ್ಲಿ 10% ಪ್ರೋತ್ಸಾಹ, 90% ಅದಕ್ಕೆ ಸರಿಯಾದ ಪ್ರಹಾರ, ಇದು ಸರಿಯಿಲ್ಲ ಅಂತ ಹೇಳಿ ಪ್ರಾರಂಭ ಮಾಡಿದವರು. ಅಂತಹ ಒಂದು ವಿಶೇಷವಾದಂತಹ ಅವರ ಒಂದು ಇದನ್ನು ಕೂಡ ಅವರ ಒಂದು ದರ್ಶನವನ್ನು ಕೂಡ ನಾವು ತೆಗೆದುಕೊಂಡು ವಿಶೇಷವಾಗಿ ಇದನ್ನು ಪ್ರಾರಂಭಿಸಿದ್ದೇವೆ. ಅದು ಕಟೀಲು ದೇವಿಗೆ ಅತ್ಯಂತ ಸಂತುಷ್ಟವಾಗಿದೆ ಅಂತ ನಾನು ಭಾವಿಸ್ತಾ, ಇಲ್ಲಿ ಮಕ್ಕಳು ತಮ್ಮನ್ನು ತೊಡಗಿಸಿಕೊಂಡು, ಮಕ್ಕಳ ಹೆತ್ತವರು ಕೂಡ ತಮ್ಮನ್ನು ತೊಡಗಿಸಿಕೊಂಡು ವಿಶೇಷವಾಗಿ ಇದನ್ನು ನಡೆಸಿಕೊಡ್ತಾ ಇದ್ದಾರೆ. ಉಪನಿಷತ್ತಿನಲ್ಲಿ ಹೇಳಿದ ಹಾಗೆ ಬ್ರಹ್ಮಜ್ಞಾನವನ್ನು ಹೇಳಿಕೊಡತಕ್ಕಂತಹ ಆ ಗುರುಗಳು ಏನು ಹೇಳ್ತಾರೆ ಅಂತಂದರೆ, ನಮಗೆ ನಮ್ಮ ಹತ್ರ ಶಿಷ್ಯರು ಬರಬೇಕು ನಾವು ಹೇಳ್ತಕ್ಕಂತಹ ಈ ಉಪನಿಷತ್ ಜ್ಞಾನವನ್ನು ಅವರು ಆಮಾಯಾಂತು ಬ್ರಹ್ಮಚಾರಿಣ ಸ್ವಾಹ ವಿಮಾಯಾಂತು ಬ್ರಹ್ಮಚಾರಿಣ ಸ್ವಾಹ ಅಂತ ಹೇಳಿದ ಹಾಗೆ ಮಕ್ಕಳ ಮೇಳದಲ್ಲಿ ಈ ದಿವಸ ನಾವು ಹೆಜ್ಜೆಗಾರಿಕೆ, ಅರ್ಥಗಾರಿಕೆ, ಬಣ್ಣಗಾರಿಕೆಯನ್ನು ಈ ಸಲ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾದಂತಹ ಅನೇಕ ಪ್ರಕಾರಗಳಲ್ಲಿ ಭಾಗವತಿಕೆ ಮೊದಲಾದವುಗಳನ್ನೆಲ್ಲ ಹೇಳಿಕೊಡ್ತಾ ವಿಶೇಷವಾಗಿ ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಹೆತ್ತವರೆಲ್ಲ ಕೇವಲ ಕಟೀಲಿನಲ್ಲಿ ಇದ್ದಂಥ ವಾಸಿಗಳು ಮಾತ್ರ ಅಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಗಲಿ ಅಥವಾ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದಾಗಿದ್ದಂತಹ ಮಕ್ಕಳು ಕೂಡ ಈ ಕಟೀಲಿನಲ್ಲಿರ್ತಕ್ಕಂತಹ ದುರ್ಗಾ ಮಕ್ಕಳ ಮೇಳದಂತಹ ಆ ವಿಶೇಷವಾದಂತಹ ಗುರುಗಳು ಹೇಳಿಕೊಡತಕ್ಕಂಥದಕ್ಕೆ ಎಲ್ಲ ಬನ್ನಿ, ತಮ್ಮ ಮಕ್ಕಳನ್ನು ತೊಡಗಿಸಿಕೊಳ್ಳಿ. ಯಕ್ಷಗಾನವನ್ನು ವಿಶೇಷವಾಗಿ ಆ ಕಲೆಯನ್ನು ಉದ್ಧರಿಸುವಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿ. ಅದು ಮೂಲಕವಾಗಿ ನಮ್ಮ ಕಟೀಲು ದೇವಿಯ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ದುರ್ಗಾ ಮಕ್ಕಳ ಮೇಳ ಪ್ರಾರಂಭವಾದೊಂದು ಇಂದಿನವರೆಗೆ ನಾನು ಈ ಸಭೆಯಲ್ಲಿ ಅತಿಥಿಯಾಗಿ ಯಾವುದೇ ಒಂದು ರೂಪದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇವತ್ತು ಕೂಡ ನಾನು ವೇದಿಕೆಯಲ್ಲಿ ಭಾಗವಹಿಸ್ಲಿಕ್ಕೆ ಇಲ್ಲ ಅಂತ ಹೇಳಿ ಬಂದವನು, ಸಭಿಕನಾಗಿ ಬಂದವನು. ಅದು ನಮ್ಮ ಕಟೀಲಿರುವಂಥ ಯಾವುದೇ ಒಂದು ಫಂಕ್ಷನಿಗೆ ನಾನು ತಪ್ಪದೆ ಬರುವಂಥ ಹವ್ಯಾಸ. ಅದು ಕೂಡ ಇವತ್ತು ಶುಕ್ರವಾರ ಬಹಳ ವಿಶಿಷ್ಟವಾದ ದಿನ, 11ನೇ ತಾರೀಕು, 11ನೇ ವರ್ಷದ ಕಲಾಪರ್ವವನ್ನು ಶ್ರೀ ದುರ್ಗಾ ಮಕ್ಕಳ ಮೇಲೆ ಇವತ್ತು ಆಚರಿಸ್ತಾ ಉಂಟು. ಈಗ ತಾನೇ ಹಿರಿಯರಂತ ಜೋಶಿ ಅವರು ಹೇಳಿದರು, ಬಹುಶಃ ಯಕ್ಷಗಾನದ ಇತಿಮಿತಿಯೊಳಗೆ ಪಾರಂಪರಿಕವಾಗಿ ಯಕ್ಷಗಾನ ಒಂದು ಕಲೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಇವತ್ತು ಅಂತಹ ಕೆಲಸವನ್ನು ಮಾಡುವುದಿದ್ರೆ ಅದು ಕಟೀಲು ಕ್ಷೇತ್ರದ ಮೂಲಕ, ಅದು ಕಟೀಲು ಮೇಳ ಇರಲಿ ಅಥವಾ ಇಲ್ಲಿ ನಡೆಯುವಂಥ ಯಕ್ಷಗಾನ ಸಪ್ತಾಹಗಳಿರಲಿ
ಅಥವಾ ಈ ದುರ್ಗಾ ಮಕ್ಕಳ ಮೇಳ ಇದರ ಮೂಲಕ ಪಾರಂಪರಿಕವಾದಂಥ ಯಕ್ಷಗಾನದ ಒಂದು ಉಳಿವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಹಸಿರಣ್ಣ ಬಂಧುಗಳು ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಬಂಧುಗಳೇ, ಎಳೆಯ ಪ್ರಾಯದಲ್ಲಿ ಈ ಪಾರಂಪರಿಕವಾದಂಥ ಕಟ್ಟುನಿಟ್ಟಿನ ವಿಚಾರಗಳನ್ನು ನಾವು ಅಳವಡಿಸಲಿಕ್ಕೆ ಬಹಳ ಅದು ಸುಲಭವಾಗ್ತದೆ. ಈಗ ತಾನೇ ಜೋಶಿ ಅವರು ಹೇಳಿದರು, 25-26 ವರ್ಷ ನಂತರ ನಾಟ್ಯ ಕಲಿದ್ರೆ ಅದು ಪರಿಪೂರ್ಣವಾದಂಥ ನಾಟ್ಯವನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತ, ಅದು ಸತ್ಯ ಅದು. ಹಾಗಾಗಿ ಈ ದುರ್ಗಾ ಮಕ್ಕಳ ಮೇಳ ಈ ಎಳೆಯವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ತಾನೇ ನಾವು ನೋಡಿದೆವು ರಂಗಪೂರ ಪ್ರವೇಶ, ಬಹುಶಃ ನಾನು ಕೂಡ ನೋಡಲಿಲ್ಲ, ಎರಡನೇದು ಒಂದು ಪ್ರವೇಶ ವೇಷ ನಾನು ಪ್ರಥಮ ಬಾರಿಗೆ ನೋಡುದು. ಯಾಕಂತ ಹೇಳಿದ್ರೆ ನಾನು ಕೂಡ ಒಂದು ಯಕ್ಷಗಾನ ಮನೆತನದಿಂದ ಬಂದವನು. ನನ್ನ ಅಜ್ಜ ಕೂಡ ಒಂದು ಹಿರಿಯ ಯಕ್ಷಗಾನ ಅರ್ಥಧಾರಿಯಾಗಿದ್ರು. ಬಹುಶಃ ಜೋಶಿ ಅವರಿಗೆ ಗೊತ್ತುಂಟು, ಅವರ ಕಾಲದ ಒಂದು ಯಕ್ಷಗಾನ ಹಿರಿಯ ಅರ್ಥಧಾರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಹೆಸರನ್ನು ಪಡೆದವರಿದ್ದರು. ಆಗ ತಾನೇ ಅವರ ತಾಳಮದ್ದೆ ಆಗುವ ಕೂಡ ನಾವು ಹಾರ್ಮೋನಿ ಬಾರಿಸಲಿಕ್ಕೆ ಕುಳಿತುಕೊಳ್ತಿದ್ದೆವು. ಹಿಂದುಗಡೆ ಆಗ ಕೈಯಲ್ಲಿ ಬಾರಿಸುವಂಥ ಒಂದು ಹಾರ್ಮೋನಿ ಇತ್ತು, ಅದನ್ನು ಬಾರಿಸಲಿಕ್ಕೆ ನಾವು ಕೂತ್ಕೊಳ್ತಿದ್ದೆವು. ಮನೆಯಲ್ಲಿ ತಿಂಗಳಿಗೆ ಒಂದ್ಸಲ ಯಕ್ಷಗಾನ ಕೂಟ ಆಗ್ತಿತ್ತು. ಹಾಗಾಗಿ ಯಕ್ಷಗಾನದ ಆ ಒಂದು ಪರಿಚಯ ಬಹಳ ಎಳೆಯ ವಯಸ್ಸಿನಲ್ಲಿ ನಾವು ಕಂಡದಿದ್ದೆ. ನಾನು ಕೂಡ ವೇಷಧಾರಿಯಾಗಿ ವೇಷ ಮಾಡಿದ್ದೇನೆ ಕಾಲೇಜು ಸಮಯದಲ್ಲಿ. ಈಗ ಅನಿವಾರ್ಯವಾಗಿ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ, ಅದು ಬೇರೆ ವಿಷಯ. ಆದರೂ ಕಟೀಲಿನ ನಮ್ಮ ಮೇಳದಲ್ಲಿ ಆಗುವಂಥ ಆಟಗಳು ಬಹುಶಃ ಬೇರೆಯವರನ್ನು ಹೋಲಿಸುವಾಗ, ಬೇರೆ ಯಕ್ಷಗಾನ ಮೇಳಗಳನ್ನು ಹೋಲಿಸುವಾಗ ಪಾರಂಪರಿಕವಾಗಿ ಅದು ನಡೆಯುತ್ತದೆ. ಅದರಲ್ಲೂ ಕೂಡ ಇನ್ನೂ ಹೆಚ್ಚಿನ ವಿಷಯವನ್ನು ಅಳವಡಿಸಬಹುದು. ಪಾರಂಪರಿಕವಾಗಿ ನಮ್ಮ ಆಟಗಳು ಇನ್ನೂ ಕೂಡ ಹೇಗೆ ಆಗ್ಬೋದು ಅಂತೇಳಿ ಮಾಡ್ಬೋದು. ಈಗ ತಾನೇ ಕಮಲಾದೇವಿ ವಸನನ್ನು ಕೂಡ ಹೇಳಿದರು, ಬಹಳ ಒಳ್ಳೆಯ ವಿಚಾರ. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು, ಈ ಯಕ್ಷಗಾನ ಸಂಸ್ಕೃತಿಯನ್ನು ಉಳಿಸಬೇಕಿದ್ರೆ ಇಂತಹ ಒಂದು ಕಾರ್ಯಾಗಾರವನ್ನು ಮಾಡಿದರೆ ಈಗಿನ ಯುವ ಪೀಳಿಗೆಗಳು ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಉಳಿಸುವ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡಬಹುದು. ಹಾಗಾಗಿ ಹೆಚ್ಚಿಗೆ ಹೇಳಲಿಕ್ಕೆ ಇಲ್ಲ. ಯಕ್ಷಗಾನ ಅಂತ ಎಲ್ಲ ಬಹಳಷ್ಟು ಒಳ್ಳೆ ಒಳ್ಳೆ ಮೇಧಾವಿಗಳು ಹಸರಣದಿಂದ ಹಿಡಿದು ಜೋಯಿಸರು ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ಯಕ್ಷಗಾನ ನಮ್ಮ ಗಂಡು ಕಲೆ, ಇದನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಯಕ್ಷಗಾನದ ನಿಟ್ಟಿನಲ್ಲಿ ಉಳಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಧನ್ಯವಾದ ಸಮರ್ಪಣೆ ಮಾಡಬೇಕಾಗ್ತದೆ. ವಿವರವನ್ನು ನೀಡಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಸಚ್ಚಿದಾನಂದ ಶೆಟ್ಟಿ ಇವರಿಗೆ ನಾನು ನಮ್ಮ ದುರ್ಗಾ ಮಕ್ಕಳ ಮೇಳದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ದುರ್ಗಾ ಮಕ್ಕಳ ಮೇಳದ ಎಲ್ಲ ಮಕ್ಕಳ ಪರವಾಗಿ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.